ನಿಟ್ಟೆ ವಿಶ್ವವಿದ್ಯಾನಿಲಯದ ಪಾನೀರು ಕ್ಯಾಂಪಸ್ನಲ್ಲಿ ಫಾರ್ಮಸಿ ಕಾಲೇಜು ಆಯೋಜನೆ ಮಾಡಿದ ರಾಷ್ಟ್ರಮಟ್ಟದ ಕಾರ್ಯಾಗಾರಕ್ಕೆ ಡಾಕ್ಟರ್ ನಿರಂಜನ್ ಎನ್ ಚಿಪ್ಲಂಕರ್ ಚಾಲನೆಯನ್ನ ನೀಡಿದರು. ಪರ್ಸ್ಪೆಕ್ಟಿವ್ ಆಫ್ ಕ್ವಾಲಿಟಿ ಇನ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ವಿಚಾರದ ಕುರಿತು ಒಂದು ದಿನದ ರಾಷ್ಟ್ರಮಟ್ಟದ ಕಾರ್ಯಾಗಾರ ನಡೆಯಿತು. ನಿಟ್ಟೆ ಗುಲಾಬಿ ಶೆಟ್ಟಿ ಸ್ಮಾರಕ ಫಾರ್ಮಸಿ ಕಾಲೇಜು ವತಿಯಿಂದ ಪಾನೀರು ಕ್ಯಾಂಪಸ್ನ ಆಡಿಟೋರಿಯಂನಲ್ಲಿ ರಾಷ್ಟ್ರಮಟ್ಟದ ಕಾರ್ಯಾಗಾರವನ್ನು ನಿಟ್ಟೆ ಮಹಾಲಿಂಗ ಅಡ್ಯಂತಾಯ ಸ್ಮಾರಕ ತಾಂತ್ರಿಕ ವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ನಿರಂಜನ್ ಎನ್ ಚಿಪ್ಲುಂಕರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆರೋಗ್ಯ ಸಂಬಂಧ ಮಾಹಿತಿ ದಾಖಲೀಕರಣ, ತಂತ್ರಜ್ಞಾನ, ವೈದ್ಯರಿಂದ ರೋಗಗಳ ಕುರಿತು ವೈಯಕ್ತಿಕ ಮಾರ್ಗದರ್ಶನ ಪಡೆಯುವಲ್ಲಿ ಮೊಬೈಲ್ ಆಪ್ಗಳ ಸೇವೆ ದೇಶದೆಲ್ಲೆಡೆ ಆರಂಭವಾಗಬೇಕಿದೆ ಎಂದರು. So many times many industry people from that segment do come and talk to us. Many industry people come there for the possible placement of the students. They also give their what they are doing and all that. The alumni of our own biotechnology department come back and then address the students. There we also sit and then listen some things. So this is how I could gather some of the things what this pharmacy industry basically does. And then of course my understanding of this pharmacy is only by two ways. One is whenever I go to any pharmacy shop, checking the prescription of a doctor to buy medicines, whatever he gives, I just see the expiry date. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಿಟ್ಟೆ ಸಂಶೋಧನಾ ಮತ್ತು ಅಭಿವೃದ್ಧಿ ವಿಭಾಗದ ನಿರ್ದೇಶಕಿ ಡಾಕ್ಟರ್ ಇಂದ್ರಾಣಿ ಕರುಣಾಸಾಗರ್ ಅವರು ಮಾತನಾಡಿ, ಎಲ್ಲಾ ಕ್ಷೇತ್ರಗಳಲ್ಲಿ ಗುಣಮಟ್ಟ ಕಾಯ್ದಿರಿಸುವಿಕೆ ಅತಿ ಮುಖ್ಯ. ಫಾರ್ಮಸಿ ತರಬೇತಿ ಪಡೆದವರು ಕೇವಲ ವೈದ್ಯಕೀಯ ಕ್ಷೇತ್ರವನ್ನ ಮಾತ್ರ ಆರಿಸದೆ ಕಾಸ್ಮೆಟಿಕ್ಸ್, ಆಹಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಳ್ಳಬಹುದು ಎಂದರು. The term quality control, quality assurance, quality management, all these get encompassed in the word quality. When I was in the College of Fisheries, when teams came from the European nations to certify the processing plants in this country, you will be surprised that out of about 98 processing plants, only one was certified. It was then that in-plant quality control was born, and within a span of 4 years, all of them got their respective certificates because they had to bring in quality control in what they were doing, and quality control did not mean a one-time visit by ಬೆಂಗಳೂರು ಬೈಕುಂಜೆ ಕನ್ಸಲ್ಟೆನ್ಸಿಯ ಡಾಕ್ಟರ್ ಉಮೇಶ್ ಬೈಕುಂಜೆ, ಬೆಂಗಳೂರು IQVIA ಇದರ ಸೀನಿಯರ್ ಎಕ್ಸಿಕ್ಯೂಟಿವ್ ಡೇಟಾ ಮ್ಯಾನೇಜ್ಮೆಂಟ್ನ ಸೌಮ್ಯ ತೆಟ್ಟಲಿಕಲ್, ಸ್ಟೀರ್ ಇಂಜಿನಿಯರಿಂಗ್ ಮತ್ತು ಫಾರ್ಮಸ್ಯೂಟಿಕಲ್ಸ್ ಇದರ ಸೀನಿಯರ್ ರಿಸರ್ಚ್ ಅಸೋಸಿಯೇಟ್ ರಕ್ಷಿತ್ ಶೆಟ್ಟಿ, ರಣದೀಪ್ ರಾಜೇಂದ್ರನ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ರು. ನಿಟ್ಟೆ ಗುಲಾಬಿ ಶೆಟ್ಟಿ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ CS ಶಾಸ್ತ್ರಿ, ಡೇವಿಡ್ ಮೆಂಡೋನ್ಸಾ, ರೆಲ್ಮಾ ಪುಟಾರ್ಡು, ಫಿಸಿಯೋಥೆರಪಿ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ R ನಾರಾಯಣ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 News 24/7 ದಳಕಟ್ಟೆ.